ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಸುರಿಯುತ್ತಿರುವ ಧಾರಾಕಾರ ಮಳೆಗೆ ಮಂಗಳೂರಿನ ಪಾಂಡೇಶ್ವರದ ಸುಭಾಷ್ ನಗರದಲ್ಲಿ ಸಮರ್ಪಕವಾದ ನೀರು ಹರಿವಿಗೆ ಜಾಗವಿಲ್ಲದ ಕಾರಣ ಕೆರೆಯಂತೆ ಮಾರ್ಪಾಟಾಗಿದೆ. ಮನೆಗಳಿಗೆ ನೀರು ನುಗ್ಗಿದ್ದು ಜನರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಈ ಕುರಿತು ಒಂದು ವರದಿ ಇಲ್ಲಿದೆ. ಮಳೆಗಾಲದಲ್ಲಿ ನಡೆದಾಡುತ್ತಾ ಪರಿಸ್ಥಿತಿ. ಮನೆ ಮುಂದೆ ನಿಲ್ಲಿಸಿದ ವಾಹನಗಳು ಶೋರೂಮ್ ಸೇರ್ತಾ ಇದೆ. ಕೆರೆಯಾಗಿ ಮಾರ್ಪಟ್ಟಿದೆ ಸುಭಾಷ್ ನಗರ. ಹೌದು, ಈ ನೀರು ತುಂಬಿದ್ರೆ ಮಕ್ಕಳಿಗೆ ಯಾರಿಗೆ ಶಾಲೆಗೆ ಹೋಗ್ಲಿಕ್ಕೂ ಆಗುದಿಲ್ಲ. ಆಲ್ಮೋಸ್ಟ್ ಈ ಮನೆ ನಮ್ಮ ಮನೆ ಎಲ್ಲ 15 ಇಂಚ್ವರೆಗೆ ನೀರು ಬರ್ತದೆ. ಮಳೆಗಾಲ ಬಂತೆಂದರೆ ಸಾಕು ಸುಭಾಷ್ ನಗರದ ನಿವಾಸಿಗಳಿಗೆ ಭಯದ ವಾತಾವರಣ. ಚರಂಡಿ ಯಾವುದು, ರಸ್ತೆ ಯಾವುದು ಅಂತ ಕಾಣದ ಪರಿಸ್ಥಿತಿ ಎದುರಾಗ್ತಿದೆ. ಹೊಳೆಯಂತೆ ರಭಸದಿಂದ ಹರಿಯುವ ನೀರು ಮನೆಗಳಿಗೆ ನುಗ್ಗುತ್ತಿದೆ. ಪ್ರತಿ ವರ್ಷ ಮಳೆಗಾಲ ಬಂತೆಂದ್ರೆ ಇದೇ ಪರಿಸ್ಥಿತಿ ಉಂಟಾಗುವುದು ಇಲ್ಲಿ ಸಹಜ. ಆದರೆ ಇದುವರೆಗೆ ಇಂತಹ ಪರಿಸ್ಥಿತಿಗಳಿಗೆ ಯಾವುದೇ ಪರಿಹಾರವನ್ನ ಕಂಡುಕೊಳ್ಳುವಲ್ಲಿ ಮಹಾನಗರ ಪಾಲಿಕೆ ವಿಫಲವಾಗಿದೆ ಅಂತಾರೆ ಇಲ್ಲಿನ ಸ್ಥಳೀಯರು. ಚರಂಡಿ ಯಾವುದು ಅಥವಾ ರಸ್ತೆ ಯಾವುದು ಅಂತ ನಮಗೆ ಗೊತ್ತಾಗೋದಿಲ್ಲ. ಆ್ಯಂಡ್ ನಾನು ಕಂಡ ಹಾಗೆ ಇಲ್ಲಿರುವಂತಹ ಮನೆಗಳು, ಮುಖ್ಯವಾಗಿ ಮನೆ ಒಳಗಡೆ ಕೂಡ ನದಿ ಥರದ ಒಂದು ವಾತಾವರಣ ಸೃಷ್ಟಿಯಾಗುವಂಥದ್ದು. ಈ ಸಮಸ್ಯೆಗೆ ಒಂದು ಬೇಗ ಪರಿಹಾರ ಬೇಕು ಅಂತ ಎಲ್ಲರೂ ಕೇಳ್ಕೊಳ್ತಾ ಇದ್ದಾರೆ. ಕಳೆದ ವರ್ಷದಿಂದ ಈ ತೀವ್ರ ಮಟ್ಟದಲ್ಲಿ ಎದುರಾಗ್ತಾ ಇದ್ದು ನಾವು ಅಷ್ಟೇ. ಈ ಮಳೆಗಾಲದ ಸಂದರ್ಭದಲ್ಲಿ ಆಗ್ತಾ ಇರುವಂತಹ ಈ ಒಂದು ಭೀಕರವಾದ ಸಮಸ್ಯೆಗೆ ಆದಷ್ಟು ಪರಿಹಾರವನ್ನ ಒದಗಿಸಿಕೊಡ್ಬೇಕು ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೇವೆ. ಸೊ ಸ್ಮಾರ್ಟ್ ಸಿಟಿ ಮ್ಯಾಂಗ್ಳೂರ್ ಅಂತ ನಾವೆಲ್ಲರೂ ಕೂಡ ಕರಿತೇವೆ. ಆದರೆ ಇಂತಹ ಒಂದು ಗಲ್ಲಿಗಳ ಪ್ರದೇಶಗಳನ್ನು ನೋಡುವಾಗ ನಮ್ಗೆ ಅನಿಸುತ್ತೆ ಮಂಗಳೂರು ಇನ್ನೂ ಸ್ಮಾರ್ಟ್ ಸಿಟಿ ಆಗಿಲ್ಲ ಅಂತ. ಇದೊಂದು ಪ್ರದೇಶ ಅಂತ ಅಲ್ಲ, ಪಂಪ್ವೆಲ್ ನೋಡಿದರೆ ಅಲ್ಲೂ ಕೂಡ ಇದೇ ಸಮಸ್ಯೆ ನಾವು ನೋಡ್ತಾ ಇರುವಂಥದ್ದು ಈಗ. ಸೊ ಪ್ರತಿ ಜಾಗದಲ್ಲೂ ಕೂಡ ಮಳೆ ನೀರಿಗೆ ಹೋಗೋಕ್ಕೆ ಅವಕಾಶ ಇಲ್ಲ ಅನ್ನೋಂಥ ವಾತಾವರಣ ಸೃಷ್ಟಿಯಾಗಿದೆ. ಸೊ ಈ ಬಗ್ಗೆ ಹೆಚ್ಚಿನ ಕ್ರಮವನ್ನು ಕೈಗೊಳ್ಳಬೇಕು ಅನ್ನೋದು ನಂದು ಕೂಡ ಅಭಿಪ್ರಾಯ. ಹೌದು, ಈ ನೀರು ತುಂಬಿದ್ರೆ ಮಕ್ಕಳಿಗೆ ಯಾರಿಗೆ ಶಾಲೆಗೆ ಹೋಗ್ಲಿಕ್ಕೂ ಆಗುದಿಲ್ಲ. ಆಲ್ಮೋಸ್ಟ್ ಈ ಮನೆ ನಮ್ಮ ಮನೆ ಎಲ್ಲ 15 ಇಂಚ್ವರೆಗೆ ನೀರು ಬರ್ತದೆ. ಇದು ಮುಂಚೆ ಏನಾದರೂ ಈ ಥರ ಸಮಸ್ಯೆ ಆಗಿತ್ತಾ, ಅಲ್ಲ ಸ್ಮಾರ್ಟ್ ಸಿಟಿ ಯೋಜನೆ ನಂತರ ಈ ಥರ ಆಯಿತಾ? ಈಗ ಮುಂಚೆ ಏನಿರಲಿಲ್ಲ, 5 ಇಯರ್ಸ್ ಮುಂಚೆ ಒಮ್ಮೆ ಬಂದಿತ್ತು ನೀರು, ಅದರ ನಂತರ ಈಗ 2 ಸಲ ಆಗಿತ್ತು. ಹಾಂ, ಮತ್ತು ಹೋದ ವರ್ಷ ಮತ್ತು ಈ ವರ್ಷದಿಂದ ಸಮಸ್ಯೆ ಇದೆ. ಹೋದ ವರ್ಷ ಸಹ ಅಷ್ಟಿಲ್ಲ, ಈ ವರ್ಷ ತುಂಬ ಇದೆ. ಯಾಕೆಂದರೆ ಎಲ್ಲ ನೀರು ಅಮ್ಮೆಕೆರೆ ಸೈಡಿಂದ ಎಲ್ಲ ನೀರು ಈಚೆನೇ ಬರ್ತದೆ, ಒಂದೇ ಕಡೆ ಡೈವರ್ಟ್ ಮಾಡಿ ಇಟ್ಟಿದ್ದಾರೆ. ಇದು ಲೋ ಏರಿಯಾ ಆಗಿ ಇದು ಮೇನ್ ಇಫೆಕ್ಟ್ ಆಗ್ತದೆ. ಕಳೆದ ವರ್ಷ 6 ಇಂಚಿನಷ್ಟು ನೀರು ಮನೆಗಳಿಗೆ ನುಗ್ಗಿದ್ರೆ ಈ ಸಲ 15 ಇಂಚಿನಷ್ಟು ನೀರು ಮನೆಗಳನ್ನ ಆವರಿಸಿಕೊಂಡಿದೆ. ನಾವು ಇಲ್ಲಿ ಬಂದು 8 ವರ್ಷ ಆಯಿತು. 8 ವರ್ಷದಿಂದ ಈ ಸರ್ತಿ ಎಷ್ಟು ಸಮಸ್ಯೆ ಇಷ್ಟು ತನಕ ಆಗಲಿಲ್ಲ. ಈ ಸರ್ತಿ ಚಿಕ್ಕಮಲ್ಲ ಬರುವಾಗಲೂ ಹೈ ಪ್ರೆಷರಲ್ಲಿ ನೀರು ಬಂದು ತುಂಬ ಮನೆ. ಆದರೆ ಜನಪ್ರತಿನಿಧಿಗಳಂತ ಹೇಳುವವರು ಯಾರು ಇಷ್ಟು ತನಕ ಬರಲೂ ಇಲ್ಲ, ಅವ್ರು ನೋಡಲೂ ಇಲ್ಲ, ಅವ್ರಿಗೆ ಅದು ವಿಷಯ ಗೊತ್ತೂ ಇಲ್ಲ ಕಾಣ್ತದೆ. ಬಟ್ ಪೇಪರಲ್ಲಿ ವಾಟ್ಸಪ್ಪಲ್ಲೆಲ್ಲ ವಿಷಯ ಬರ್ತಾ ಉಂಟು, ಯಾರು ಇದರದ್ದು ಇದು ಮಾಡೋದಿಲ್ಲ, ಆ್ಯಕ್ಷನ್ ಯಾರೂ ತೆಗೋದಿಲ್ಲ. ಮತ್ತು ಇಲ್ಲಿ ಮಳೆ ಬರುವಾಗ ತಾವು ಬಂದು ನೋಡಿದರೆ ನಮಗೆ ಗೊತ್ತಾಗ್ತಿತ್ತು ಎಷ್ಟು ನೀರು ಬರ್ತದೆ ಅಂತೇಳಿ. ಇವಾಗ ನೀರು ಖಾಲಿಯಾದ ನಂತರ ಗೊತ್ತಾಗೋದಿಲ್ಲಲ್ಲ, ಮಳೆ ಬರುವ ಟೈಮಲ್ಲಿ ಎಷ್ಟು ಪ್ರೆಷರಲ್ಲಿ ಬರ್ತದೆ, ನದಿಯಲ್ಲಿ ಬಂದಾಗ ಥರ ನೀರು ಬರ್ತಾ ಇರ್ತದೆ. 5-6 ವರ್ಷಗಳಿಂದ ಇದೇ ಸಮಸ್ಯೆಗಳನ್ನ ಇಲ್ಲಿನ ಜನರು ಅನುಭವಿಸ್ತಿದ್ರು ಕೂಡ ಶಾಶ್ವತ ಪರಿಹಾರ ಇದುವರೆಗೆ ದೊರೆತಿಲ್ಲ. ಒಂದು ಅದು ಎಮ್ಮೆಕೆರೆ ಇಸ್ ದ ಮೇನ್ ಪ್ರಾಬ್ಲಮ್. ಓಕೆ, ಅಲ್ಲಿ ಕೆರೆ ಉಕ್ಕಿ ಈಚೆ ಬರ್ತದೆ, ಯಾಕಂದರೆ ಇಟ್ ಹ್ಯಾಸ್ ಬಿನ್ ಎನ್ಕ್ರೋಚ್ಡ್. ಈಗ ನೀವು ಎಮ್ಮೆಕೆರೆ ಒಂದು ಸ್ವಿಮ್ಮಿಂಗ್ ಪೂಲ್ ಉಂಟು, ಅದರ ಮೇಲೆ ಮೈದಾನ ಉಂಟು. ವೆನ್ ವಿ ಕೇಮ್ ಇಯರ್ 35 years ಬ್ಯಾಕ್ ಅದು ಫುಲ್ ಕೆರೆನೇ ಇತ್ತು. ಓಕೆ, ಇಟ್ ಹ್ಯಾಸ್ ಬಿನ್ ಎನ್ಕ್ರೋಚ್ಡ್. ಏನು ಇದ್ದರೆ ಸಹ ಹೊರಗೆ ಬಂದು ನೋಡಿ ಅಲ್ಲಿಂದ ಬರ್ತದೆ, ನೋಡಿ ಸ್ಟ್ರೇಟ್ ಈ ಕಡೆನೇ ಬರುತ್ತೆ. ಈ ಜಂಕ್ಷನ್ ಇಟ್ಸ್ ಲೋ ಲೈಯಿಂಗ್ ಪಾಯಿಂಟ್. ಸೊ ಅದು ನಿಮಗೆ ಎಲ್ಲ ಮನೆಗೆ ನಮ್ಮದು ಈಗ ನೋಡಿ 6 years ಬ್ಯಾಕ್ 6 inches ಇಂದ ಈಗ 18 inches ತನಕ ಅದು
ಮೇಲೆ ಬಂದಿದೆ. ಓಕೆ, ಸೊ ಯು ಕ್ಯಾನ್ ಇಮ್ಯಾಜಿನ್ ಎವ್ರಿ ಇಯರ್ ಇಟ್ಸ್ ಗೆಟಿಂಗ್ ವರ್ಸ್. ಈಗ ಸುಭಾಷ್ ನಗರ ಫಸ್ಟ್ ಮೇನ್ 3rd ರೈಟ್ ಕ್ರಾಸಲ್ಲಿ ಇದ್ದೀವಿ ನಾವು. ಇಲ್ಲಿ ಈ ಥರ ವರ್ಷದಲ್ಲಿ 1-2 ಯಾವಾಗಲೂ ಬರ್ತಾಯಿತ್ತು. ಬಟ್ ಈ ವರ್ಷ ಮಳೆ ಜಾಸ್ತಿಯಾಗಿ ರೋಡೆಲ್ಲ ಬ್ಲಾಕ್ ಆಗ್ತಾ ಇದೆ. ಇಲ್ಲಿ ನಮ್ಮದು ರೋಡ್ ಬ್ಲಾಕ್ ಆಗಿ ನೀರೆಲ್ಲ ಮೇಲೆ ಬರ್ತಾ ಇದೆ. ಮತ್ತು ಈ ಸಲ ತುಂಬ ಜಾಸ್ತಿ ಮಳೆ. ಈ ಬಾರಿ ಮಳೆಗೆ 5 ಸಲ ಸುಭಾಷ್ ನಗರ 2ನೇ ಅಡ್ಡ ರಸ್ತೆ ಜಲಾವೃತವಾಗಿದೆ. ಈ ಪ್ರದೇಶದಿಂದ ಹಾದು ಹೋಗುವ ರಾಜಕಾಲುವೆ ಆಳವನ್ನ ಜಾಸ್ತಿ ಮಾಡಿದ್ದಲ್ಲಿ ಈ ಸಮಸ್ಯೆಗೆ ಪರಿಹಾರವಿದೆ. ಆದರೆ ಮಂಗಳೂರು ಮಹಾನಗರ ಪಾಲಿಕೆಯ ಅಧಿಕಾರಿಗಳು ಈ ಬಗ್ಗೆ ಗಮನ ಹರಿಸುತ್ತಿಲ್ಲ ಎನ್ನುವುದು ಸ್ಥಳೀಯರ ಆರೋಪ. ಮಳೆಗಾಲ ಪ್ರತಿ ವರ್ಷ ಬರ್ತದೆ, ಆದರೆ ಸುಭಾಷ್ ನಗರದಲ್ಲಿ ಈ ವರ್ಷಕ್ಕೆ ಕಂಪೇರ್ ಮಾಡಿದರೆ ಹಿಂದಿನ ವರ್ಷಕ್ಕೆ ಒಂದು ಸಾಧಾರಣ ಮಳೆ ಬಂದರೂ ಕೂಡ ಸಾಧಾರಣ ನೀರು ನಿಲ್ತಿತ್ತು. ಆದರೆ ಈ ವರ್ಷ 2 ಸೈಡಲ್ಲಿ 3rd ಮೈನಲ್ಲಿ 1st ಮೈನಲ್ಲಿ ಕಾಂಕ್ರೀಟ್ ಮಾಡಿದ ನಂತರ ಎಲ್ಲ ನೀರುಗಳು ಬಂದು ಇಲ್ಲಿ ಸೇರ್ತಕ್ಕಂಥ ವ್ಯವಸ್ಥೆ ಆಗ್ತಾ ಉಂಟು. ಮಳೆಗಾಲ ಪ್ರಾರಂಭ ಆಗೋದ್ರಿಂದ ಈಗ 5ನೇ ಸರಿ ಆಗುವಂಥದ್ದು. ಇಲ್ಲಿರ್ತಕ್ಕಂಥ ಈ 2nd ಮೈನಲ್ಲಿ ಇರ್ತಕ್ಕಂಥ ಎಲ್ಲ ಮನೆಗಳಿಗೂ ನೀರು ಹೋಗ್ತಾ ಇದೆ. ಅದರಿಂದ ಈ ರೀತಿಯ ವ್ಯವಸ್ಥೆ ಆಗಿದೆ. ಇದಕ್ಕೆ ಮೂಲ ಕಾರಣ ಅಂತಕ್ಕಂಥದ್ದನ್ನು ಈಗ 3-4 ಕಡೆಗಳಲ್ಲಿ ನೀರು ಹೋಗ್ತಕ್ಕಂಥ ಪಾಸಿಂಗ್ ಇದೆ. ಆದರೆ ಎಲ್ಲ ತೋಡುಗಳು ಸಾಧಾರಣವಾಗಿ ಕ್ಲೀನ್ ಮಾಡುವಂಥದ್ದು ಮಾಡಿದ್ದಾರೆ, ಮಾಡಲಿಲ್ಲ ಅನ್ನುವಂಥದ್ದು ಏನಿಲ್ಲ. ಆದರೆ ಇಲ್ಲಿ ಇತ್ತೀಚೆಗೆ ಈ ವರ್ಷದಲ್ಲಿ ಕಾಂಕ್ರೀಟ್ ಮಾಡಿದ ನಂತರ ಪ್ರತಿಯೊಂದು ತೋಡಿನ ಒಂದು ಆಳ ಮಾಡ್ತಕ್ಕಂಥದ್ದು ವ್ಯವಸ್ಥೆ ಮಾಡಲಿಲ್ಲ. ಈಗ ಈ ರೋಡನ್ನು ತಗೊಂಡ್ರು ಕೂಡ ಎಂಡಿಂಗಲ್ಲಿ ಒಂದು ಮನೆ ನಿರ್ಮಾಣ ಆಗ್ತದೆ, ಅಲ್ಲಿ ಬ್ಲಾಕ್ ಆಗಿದೆ. ಇದು ನೀರು ನಿಲ್ತಕ್ಕಂಥದ್ದು ಈ ಸೈಡಿನ ಎಡಭಾಗದಲ್ಲಿ ಹೋಗ್ತಕ್ಕಂಥ ವ್ಯವಸ್ಥೆ ಇದೆ. ಆದ್ದರಿಂದ ಅಧಿಕಾರಿಗಳು ಕೂಡಲೇ ಎಚ್ಚೆತ್ತು ಈ ಒಂದು ಸಮಸ್ಯೆಗೆ ಮೂಲ ಕಾರಣ ಎನ್ನುವಂಥದ್ದು. ಈಗ ಪರಿಹಾರ ನಮ್ಮಲ್ಲಿದೆ, ಆದರೆ ಅಧಿಕಾರಿಗಳಿಗೆ ಸಿಗ್ತಾ ಇಲ್ಲ. ಇದು ದೊಡ್ಡ ಪ್ರಶ್ನೆ ಆಗಿ ಇರತಕ್ಕಂಥದ್ದು. ಯಾಕೆ ಹೇಳಿದರೆ 1st ಮೈನಲ್ಲಿರ್ತಕ್ಕಂಥ ನೀರನ್ನು ಹೊಯ್ಗೆ ಬಾಜಾರ್ನ ಮೇಯ್ನ್ ಇದಕ್ಕೆ ಕೊಡ್ಬೋದು, ಆದರೆ ಯಾವ ರೀತಿಯ ವ್ಯವಸ್ಥೆ ಕೂಡ ಮಾಡ್ತಾ ಇಲ್ಲ. ಒಂದು 2ನೇದು ದೊಡ್ಡ ತೋಡು ಏನಿದೆ ಅದನ್ನು ಆಳವಾಗಿ ಮಾಡ್ತಕ್ಕಂಥದ್ದು ವ್ಯವಸ್ಥೆ ಮಳೆಗಾಲದ ಮೊದಲೇ ಮಾಡಬೇಕು. ಅದು ಈಗ ಅದಕ್ಕೆ ಪರಿಹಾರ ಕೊಡಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ. ಆದ್ದರಿಂದ ಈಗ ಮಳೆ ನೀರು ನಿಂತಿದೆ, ಆದರೆ ಈ ಸಂದರ್ಭದಲ್ಲಿ ಬಂದು ಇದಕ್ಕೊಂದು ಸಮಸ್ಯೆಗೆ ಪರಿಹಾರ ಮಾಡ್ತಕ್ಕಂಥ ಅಧಿಕಾರಿಗಳ ಮೂಲ ಕರ್ತವ್ಯ. ಇನ್ನಾದರೂ ಜನಪ್ರತಿನಿಧಿಗಳು ಮತ್ತು ಮಹಾನಗರ ಪಾಲಿಕೆಯ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಶಾಶ್ವತ ಪರಿಹಾರ ಸಿಗುತ್ತದೆಯೇ ಎಂದು ಕಾದು ನೋಡಬೇಕಾಗಿದೆ. ಮಂಜುನಾಥ್ ಪ್ರಸಾದ್, ವಿ4 ನ್ಯೂಸ್, ಮಂಗಳೂರು. Rice Spices started in the year 2019. Today we have crossed 45 plus products. All our products are pure and natural without any adulteration. The products have authentic recipes. Process of preparation is also in a traditional way. We supply products to different supermarkets, retail shops, and we take up bulk orders for hotels and caterers. We have an experiential store at Rice Spices, Chilimbi, opposite Reliance Mart, Mangaluru. Contact 96 065 93921.